ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಒಣಗಿದ ಸಿಗಡಿ ಮೀನಿನ ಚಟ್ನಿ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಿರುವ ಸಾಮಗ್ರಿಯನ್ನು ನೋಡೋಣ. ಬ್ಯಾಡಗಿ ಮೆಣಸು 11, ತೆಂಗಿನಕಾಯಿ ತುರಿ ಅರ್ಧ ಕಪ್ಪು, ಒಣಗಿದ ಸಿಗಡಿ ಮೀನು, ಬೆಳ್ಳುಳ್ಳಿ 2 ಎಸಳು, ಹುಣಸೆ ಹುಳಿ ಸ್ವಲ್ಪ. ಮಿಕ್ಸಿ ಜಾರಿಗೆ ಬ್ಯಾಡಗಿ ಮೆಣಸನ್ನು ಹಾಕ್ತಾ ಇದ್ದೇನೆ, ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಹುಣಸೆ ಹುಳಿ, ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು, ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬಿದ ನಂತರ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಮೆಣಸನ್ನು ರುಬ್ಬಿದ ನಂತರವೇ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ತೆಂಗಿನಕಾಯಿ ತುರಿಯನ್ನು ಹಾಕಿದ ನಂತರ ನೀರು ಹಾಕ್ಕೊಳ್ಳದೆ ರುಬ್ಕೊಳ್ಬೇಕು. ಹೀಗೇನೆ ನೋಡಿ ತೋರಿಸ್ತಾ ಇದ್ದೇನೆ ನಾನು. ತೆಂಗಿನಕಾಯಿ ತುರಿ ಹಾಕಿದ ನಂತರ ನುಣ್ಣಗೆ ರುಬ್ಕೊಳ್ಳೋದು ಬೇಡ, ತರಿಯಾಗಿ ರುಬ್ಬಿದ್ರೆ ಸಾಕು. ಈಗ ರುಬ್ಬಿದ ಚಟ್ನಿಯನ್ನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಖಾರ, ಉಪ್ಪು, ಹುಳಿ ನಿಮಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ನಾನಿಲ್ಲಿ 1 ಕಪ್ಪಿನಷ್ಟು ಒಣ ಸಿಗಡಿ ಮೀನನ್ನು ತಗೊಂಡಿದ್ದೇನೆ. ಅದನ್ನು ಹಾಕಿ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಹುರ್ಕೊಳ್ಳುವಾಗ ಅದನ್ನು ಕಪ್ಪಾಗುವವರೆಗೂ ಹುರ್ಕೊಳ್ಳೋದು ಬೇಡ, ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ತೊಳ್ಕೊಳ್ಬೇಕು. ಹೀಗೆ ತೊಳೆಯುವುದರಿಂದ ಫ್ರಾನ್ಸಲ್ಲಿರುವ ಗಲೀಜು ಅಂಶ ಎಲ್ಲ ಹೋಗುತ್ತೆ. ಹೀಗೇ 2-3 ಸಲ ತೊಳ್ಕೊಳ್ಬೇಕು. ನಾನಿಲ್ಲಿ 1 ಸಲ ತೊಳೆದು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರಾನ್ಸನ್ನು ಹುರ್ಕೊಂಡ ನಂತರವೇ ಅದನ್ನು ತೊಳ್ಕೊಳ್ಬೇಕು. ತೊಳೆದ ನಂತರ ಅದನ್ನು ಹುರ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಇನ್ನೊಂದು ಸಲ ನಾನಿಲ್ಲಿ ಫ್ರಾನ್ಸನ್ನು ತೊಳಿಲಿಕ್ಕೆ ಹಾಕ್ತಾ ಇದ್ದೀನಿ. ದೊಡ್ಡ ಫ್ರಾನ್ಸ್ ಆದರೆ ಅದರ ತಲೆಯೆಲ್ಲ ತೆಗಿಬೇಕು. ಚಿಕ್ಕ ಫ್ರಾನ್ಸ್ ಆದರೆ ಬೇಕಿದ್ದರೆ ಅದರ ತಲೆಯನ್ನು ತೆಗಿಬಹುದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಫ್ರಾನ್ಸಲ್ಲಿರುವ ಗಲೀಜು ಅಂಶ ಎಲ್ಲ ಕ್ಲೀನ್ ಆಗಿದೆ. ಈಗ ಫ್ರಾನ್ಸನ್ನು ತೊಳ್ಕೊಂಡಾಗಿದೆ. ಈಗೊಂದು ಪ್ಯಾನ್ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ತಾ ಇದ್ದೇನೆ. ಸಾಸಿವೆ ಸಿಡಿದ ನಂತರ ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಒಗ್ಗರಣೆ ರೆಡಿ ಆದ ನಂತರ ನಾವು ರುಬ್ಬಿಟ್ಟ ಚಟ್ನಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈಗ ಹುರಿದಿಟ್ಟ ಫ್ರಾನ್ಸನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಹೀಗೇ ಹುರ್ಕೊಳ್ಬೇಕು. ನಾವು ಆಗಲೇ ಫ್ರಾನ್ಸನ್ನು ತೊಳೆದಿರುವುದರಿಂದ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ. ಹುರಿದು ಹೀಗೇ ಚಟ್ನಿ ಮಾಡುವುದರಿಂದ ಇದನ್ನು 2-3 ದಿವಸ ಕೂಡ ಇಟ್ಟು ತಿನ್ಬೋದು. ಈಗ ಚಟ್ನಿ ರೆಡಿಯಾಗಿದೆ. ಒಣ ಸಿಗಡಿ ಮೀನಿನ ಚಟ್ನಿ ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.